ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌ ಘೀ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ನಂಬಿಕೆ ಅಂದರೆ ಸೂರ್ಯನಂತೆ ಇರಬೇಕಂತ ಹೇಳಿ. ಯಾಕೆಂತ ಹೇಳಿದರೆ ಇವತ್ತು ಸಂಜೆ ಮುಳುಗಿದ್ರು ಕೂಡ ಮತ್ತೆ ನಾಳೆ ಬಂದೇ ಬರುತ್ತೇನೆ ಎಂಬ ಒಂದು ನಂಬಿಕೆ. ಅದೇ ರೀತಿ ಈ ಒಂದು ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿಯಲ್ಲೂ ಕೂಡ ಅಷ್ಟೇ. ನಿನ್ನೆ ಬಂದಿದ್ದೀವಿ, ಇವತ್ತು ಕೂಡ ಬರ್ತೀವಿ ಹೊಸ ರುಚಿಯೊಂದಿಗೆ. ಸೊ ಇವತ್ತು ಹೊಸ ರುಚಿಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಉಮಾ ಅವರು. ಯಾವ ಹೊಸ ರುಚಿ ಹೇಳ್ಕೊಡ್ತಾರೆ ಅವ್ರನ್ನೇ ಕೇಳಬೇಕು. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಧನ್ಯವಾದ. ಸೊ ಫಸ್ಟ್ ಟೈಮ್ ನಮ್ಮ ಕಿಚನ್ಗೆ ಬರ್ತಾ ಇದ್ದೀರಿ. ಸೊ ಏನು ಮಾಡ್ಕೊಳ್ತಾ ಇದ್ದೀರಿ ಮೇಡಮ್ ತಾವು? ನಾನು ಲೇಡಿಲ್ ಸ್ಕೂಲಲ್ಲಿ ಟೀಚರಾಗಿ ಕೆಲಸ ಮಾಡ್ತಾ ಇದ್ದೇನೆ, ಪ್ರೈಮರಿ ಸ್ಕೂಲ್. ಓಕೆ. ಯಾವ ಸಬ್ಜೆಕ್ಟ್ ಏನಾದರೂ ಇದೆಯಾ ಮಕ್ಕಳಿಗೆ? ಯಾವ ಕ್ಲಾಸಿಂದ? ಫಸ್ಟ್ ಸ್ಟ್ಯಾಂಡರ್ಡಿಗೆ. ಸೊ ಎಲ್ಲವೂ ಕೂಡ ಆಗುತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್ಗೆ ಮತ್ತು 4th EVS ತಗೊಳ್ತೇನೆ. ಸೊ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡೋದು ಅಂದರೆ ತುಂಬ ಕಷ್ಟದ ಕೆಲಸ. ಆ್ಯಕ್ಚುಲಿ ಅಲ್ಲೇ ಬೇಸಿಕ್ ಕರೆಕ್ಟಾಗಿದ್ದರೆ ಮಾತ್ರ ಆ ಸ್ಟೂಡೆಂಟ್ಸ್ ಮತ್ತೆ ಒಳ್ಳೆ ಪ್ರಜೆಯಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ. ಹಾಗಾಗಿ ನಿಮಗೆ ದೊಡ್ಡ ಸಲ್ಯೂಟ್. ಓಕೆ ಮೇಡಮ್, ಇವತ್ತು ನಮಗೆ ಯಾವ ಹೊಸ ರುಚಿಯನ್ನು ಹೇಳ್ಕೊಡ್ತಾ ಇದ್ದೀರಿ? ನಾನು ಹೀರೆಕಾಯಿ ಪಲ್ಯ. ಸಾಮಾನ್ಯವಾಗಿ ಹೀರೆಕಾಯಿ ಪಲ್ಯ ಎಲ್ಲರೂ ಮಾಡ್ತಾರೆ, ಇದು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡ್ತಾ ಇದ್ದೇವೆ. ಓಕೆ. ನಾವಿಲ್ಲಿ ಉಪ್ಪುಕರಿ ಮಾಡ್ತೀವಿ, ಅದನ್ನೇ ಸಾಂಬಾರ್ಗೂ ಕೂಡ ಹಾಕ್ತೇವೆ. ಹೌದು. ಸೊ ನಿಮ್ಮದು ಡಿಫ್ರೆಂಟ್ ಆಗಿರುವಂಥ ಈ ಒಂದು ಪಲ್ಯವೋ? ಹೌದು, ತುಂಬಾ ಡಿಫ್ರೆಂಟ್ ಆಗಿದೆ. ಇದಕ್ಕೆ ನೀರುಳ್ಳಿ ಅದೆಲ್ಲ ಅಗತ್ಯ ಇಲ್ಲ. ತುಂಬಾ ಬೇಗ, ಬೆಳಗ್ಗೆ ಬೇಗ ಕೆಲಸಕ್ಕೆ ಹೋಗುವವರಿಗೆಲ್ಲ ಅರ್ಜೆಂಟಿಗೆಲ್ಲ ಆಗುವಂತ ಒಂದು. ನೀವಂತೂ ಟೀಚರ್, ಬೇಗ ಹೋಗ್ಬೇಕಾಗುತ್ತೆ. ಅದರಲ್ಲೂ ಕೂಡ ಒಂದು 8 ಗಂಟೆಗೆಲ್ಲ ಸ್ಕೂಲಲ್ಲಿ ಇರಬೇಕು, 8-8:30 ಒಳಗೆ ಅಲ್ವಾ? ಸರಿ, ಹಾಗಾದ್ರೆ ಜಟ್ಪಟ್ಟಾಗಿ ತಯಾರಿಸುವಂತ ಅಡುಗೆಯನ್ನು ತಯಾರಿಸೋದಕ್ಕೆ ಕಿಚನ್ಗೆ ಹೋಗೋಣ. ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ಈಗ ಹೀರೆಕಾಯಿ ಪಲ್ಯ ಸ್ಟಾರ್ಟ್ ಮಾಡೋ. ಹೇಗೆ? ಮೊದಲಿಗೆ ನಾವು ಒಂದು ಬನಾಲೆ ತಗೊಳ್ಬೇಕು. ಇದು ಅನ್ನದ ಜೊತೆಗೆಲ್ಲ ತಿನ್ನುವಂಥದ್ದು ಹೇಗೆ? ಹೌದು, ಅನ್ನದ ಜೊತೆಗೆ ಚಪಾತಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ಬಳಸ. ಆಯಿಲ್ ಹಾಕ್ಬೇಕಾ? ಇಲ್ಲ, ನಾವೀಗ ಶೇಂಗಾವನ್ನು ಹುರ್ಕೊಳ್ಬೇಕು ಸ್ವಲ್ಪ. ಉತ್ತರ ಕರ್ನಾಟಕದ ಯಾವುದೇ ಮಾಡಿ ಅದಕ್ಕೆ ಶೇಂಗಾ ಬೀಜವನ್ನ ಹಾಕ್ತೀವಿ. ಹೌದು. ಅದ್ಯಾಕೆ? ಥಿಕ್ನೆಸ್ ಈಗ ಏನಕ್ಕೆ? ಈಗ ನಮ್ಗೆ ಸ್ವಲ್ಪ ಗಸಿ ತರ ಬೇಕಾದ್ರೆ ಇದು ಹಾಕೋದ್ರಿಂದ ಅದು ಸ್ವಲ್ಪ ದಪ್ಪದಲ್ಲಿ ಬರ್ತದೆ. ಥಿಕ್ನೆಸ್. ಅದು ನಮ್ಗೆ ಚಪಾತಿಗೆ, ದೋಸೆಗೆ, ರೊಟ್ಟಿಗೆ ಎಲ್ಲದರ ಜೊತೆಗೆ ತಿನ್ಬೋದು. ಅಕ್ಕಿ ರೊಟ್ಟಿ ಅದಕ್ಕೆಲ್ಲ ತಿನ್ಬೋದು. ಮತ್ತೆ ಬಿಸಿ ಅನ್ನಕ್ಕೆ ಸಹ ಒಳ್ಳೇದಾಗ್ತದೆ. ಅನ್ನದ ಜೊತೆಗೆ ಕಲ್ಸ್ಕೊಂಡು ತಿನ್ನೋದು. ಹೌದು. ನೀವೀಗ ಉತ್ತರ ಕರ್ನಾಟಕದಿಂದ ಅಂತ ಹೇಳಿ, ಉತ್ತರ ಕರ್ನಾಟಕದಲ್ಲಿ ಎಲ್ಲಿ? ನಮ್ಮದು ರಾಯಚೂರು ಜಿಲ್ಲೆ. ನಾವು ಅಲ್ಲಿಯವರು. ಇಲ್ಲಿಗೆ ಬಂದು ಈಗ ತುಂಬಾ ವರ್ಷ ಆಯ್ತು. ಎಷ್ಟು ವರ್ಷ? ಮದುವೆ ಆದ ನಂತರ ಈ ಕಡೆ ಎಜುಕೇಶನ್ ಅಲ್ಲೇ ಇಲ್ಲೇ ಲೇಡಿಲ್ ಸ್ಕೂಲಲ್ಲೇ ಮಾಡಿದ್ದು. ಅದೇ ಸ್ಕೂಲಲ್ಲಿ ಕಲಿತು ಅದೇ ಸ್ಕೂಲಲ್ಲಿ ಟೀಚರ್ ಈಗ? ವೆರಿ ನೈಸ್. ಸೊ ಎಷ್ಟು ವರ್ಷದಿಂದ ನೀವು ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ದೀರಿ? ಈಗ 1 year ಆಯ್ತು. 1 year. ಹೌದು. ನನ್ನ ಮ್ಯಾರೇಜ್ ಆಗಿ ಸ್ವಲ್ಪ ಎಜುಕೇಶನ್ ಎಲ್ಲ ಗ್ಯಾಪ್ ಆಗಿ ಮತ್ತೆ ಈಗ 2 ವರ್ಷ ಆಯ್ತು D.Ed ಮಾಡಿ ಈಗ 1 year ಇಂದ ಮಾಡ್ತಾ ಇದ್ದೇನೆ. ಓಕೆ. ಸಾಕಿದ್ದು ಇದನ್ನ ತಣ್ಣಗಾಗಬೇಕಾ? ಸ್ವಲ್ಪ ತಣ್ಣಗಾಗಬೇಕು. ಅಷ್ಟೊತ್ತಿಗೆ ನಾವು ಅದನ್ನೆಲ್ಲ ಒಗ್ಗರಣೆ ಹಾಕ್ಬೋದು. ಅದೇ ಬೌಲ್ಗೆ ಹಾಕೊಳ್ಳಿ. ಹಾಕೋಣ. ಸೊ ನಮ್ಮ ಕಿಚನಲ್ಲಿ ಏನೇ ಅಡುಗೆ ಮಾಡಿ
ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಅಂತ ನೀವು ಕೇಳಿದರೆ ಇದು ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ಯಾವ ಏಜ್ನವ್ರಿಗೂ ನೀವು ಕೊಡ್ಬೋದು, ಅಂದರೆ ಫ್ರೈಡ್ ಐಟಮ್ ಕೂಡ ಕೊಡ್ಬೋದು, ಒಗ್ಗರಣೆಗೂ ಚೆನ್ನಾಗಾಗುತ್ತೆ, ಅಡುಗೆನೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಸಾಕಾ, ಹೇಗೆ ಹಾಕಬೇಕಾ? ಸಾಕು ನಾವು ಕೂಡ ಮನೇಲಿ ಅದೇ ಆಯಿಲ್ ಯೂಸ್ ಮಾಡೋದು. ಓಕೆ, ಹಾಗಾದರೆ ಹೆಚ್ಚು ಹೇಳಬೇಕು ಅಂತ ಇಲ್ಲ. ಇದಕ್ಕೆ ಫಸ್ಟ್ ಜೀರಿಗೆ, ಸಾಸಿವೆ ಹಾಕೋದು ಒಗ್ಗರಣೆಗೆ ಅಲ್ಲ? ಹೌದು. ಅದು ಸ್ವಲ್ಪ ಹೀಗೆ ಚಟಪಟ ಹೇಳುವಾಗ ಬೆಳ್ಳುಳ್ಳಿ ಹಾಕೋದು. ಅದು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಬೇಕು, ಬ್ರೌನ್ ಕಲರ್ ಬರಬೇಕು. ನಾವು ಮಾಮೂಲಿ ಫ್ರೈ ಇದು ಮಾಡ್ತೇವಲ್ಲ, ಒಗ್ಗರಣೆ ಎಲ್ಲ ಹಾಕ್ತೇವಲ್ಲ ಆ ಹದಕ್ಕೆ. ಅದಾದಮೇಲೆ ಕರಿಬೇವು. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿದ ಹೀರೆಕಾಯಿಯನ್ನು ಹಾಕೋದು. ಎಷ್ಟು ಸಣ್ಣಕ್ಕೆ ಹೆಚ್ಚಿಕೊಂಡಿದ್ದೀರಿ? ಯಾಕೆಂದ್ರೆ ಕೆಲವು ಮಕ್ಕಳಿಗೆ ತರಕಾರಿ ಎಲ್ಲ ಇಷ್ಟ ಆಗುದಿಲ್ಲ, ದೊಡ್ಡ ದೊಡ್ಡ ತುಂಡಿದ್ರೆ ತಿನ್ಲಿಕ್ಕೆ ಕೇಳುದಿಲ್ಲ. ಇದಾದ್ರೆ ಎಣ್ಣೆಯಲ್ಲಿ ಫ್ರೈ ಆಗುವಾಗ ಫುಲ್ ಸ್ಮೂತ್ ಆಗ್ತದೆ, ಅದು ಕರಗಿ ಹೋಗ್ತದಲ್ಲ, ಮಕ್ಕಳಿಗೆ ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ಅದು ಸ್ವಲ್ಪ ಇನ್ನೂ ಸಹ ಬಿಸಿ ಆಗಬೇಕು. ಅಷ್ಟೊತ್ತಿಗೆ ನಾವು ಶೇಂಗಾ ಹುಡಿ ಮಾಡ್ಬೋದು. ಇದು ನೋಡಿ, ಇದ್ರದ್ದು ಸಿಪ್ಪೆ ತೆಗೆದ್ರೆ ಸಾಕ್ತದೆ, ತೆಗೆಯದೆ ಸಹ ಹಾಕ್ಬೋದು, ಅದು ನಮ್ಗೆ ಬಿಟ್ಟದ ಆಪ್ಷನ್. ನಾನೀಗ ಹಾಗೆ ಹಾಕ್ತಾ ಇದ್ದೀನಿ. ಓಕೆ, ತರಿಯಾಗಿ ರುಬ್ಬೇಕಾ ಹೇಗೆ? ಸ್ವಲ್ಪ ತರಿಯಾಗಿ, ಫುಲ್ ನೈಸ್ ಆಗುತ್ತೆ. ಸೊ ಹಸ್ಬೆಂಡ್ ಕೂಡ ನಿಮಗೆ ಕಿಚನಲ್ಲಿ ಹೆಲ್ಪ್ ಮಾಡ್ತಾರಾ? ಸಾಕಲ್ಲ? ಸಾಕು. ಮೊದಲು ಬರ್ತಾನೆ ಇರ್ಲಿಲ್ಲ, ಈಗ ಡಿಎಡ್ಗೆಲ್ಲ ಹೋದ್ಮೇಲೆ ತುಂಬಾ ಕಷ್ಟ ಅಲ್ಲ, ಅದೆಲ್ಲ ನೋಡಿದ್ದಾರೆ, ಈಗ ತುಂಬಾ ಹೆಲ್ಪ್ ಮಾಡ್ತಾರೆ. ಹೌದು, ಅವರದ್ದು ಸಪೋರ್ಟ್ ಇಂದವೇ ನಾವು ಇಲ್ಲಿ ತನಕ ಬರ್ಲಿಕ್ಕೆಲ್ಲ ಸಾಧ್ಯ ಆಗುತ್ತೆ. ಯಾರೇ ಒಂದು ಅಂದ್ರೆ ಸಕ್ಸಸ್ಫುಲ್ ವಿಮೆನ್ ಆಗಿರ್ಲಿ, ಮೆನ್ ಆಗಿರ್ಲಿ, ವಿಮೆನ್ ಅಂದ್ರೆ ಅವರ ಹಿಂದೆ ಪುರುಷರು ಇರ್ತಾರೆ. ಸೊ ಪುರುಷರು ಸಕ್ಸಸ್ ಆಗ್ತಾರೆ ಅಂದ್ರೆ ಅವರ ಹಿಂದೆ ಮಹಿಳೆ ಇರ್ಲೇಬೇಕು ಅಲ್ವಾ? ಸೊ ಒಬ್ರಿಗೆ ಒಬ್ರು ಹೆಲ್ಪ್ ಮಾಡಿದ್ರೆ ಮಾತ್ರ ಅದು ಎಲ್ಲರೂ ಕೂಡ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೆ ಸ್ವಲ್ಪ ಖಾರದ ಹುಡಿ ಹಾಕಬೇಕು. ಹೀಗೆ ಹಾಕ್ತೇನೆ. ಸೊ ಆಯಿಲ್ ಹೇಳಿದೆ, ಮಸಾಲೆಗಳಲ್ಲಿ ನಾನಾ ಮಸಾಲ ಒಳ್ಳೆ ಟೇಸ್ಟ್ ಕೊಡುತ್ತೆ, ಕಲರ್ ಕೂಡ ಇದೆ. ನೀವು ತುಂಬ ಖಾರ ಇಷ್ಟಪಡ್ತೀರಾ, ಹಾಕಬೇಕಾ? ಇನ್ನು ಸ್ವಲ್ಪ. ಹಾಂ, ಅಂದರೆ ಉತ್ತರ ಕರ್ನಾಟಕದವರು ಸ್ವಲ್ಪ ಖಾರ ಜಾಸ್ತಿ ಅಲ್ಲ. ಸ್ವಲ್ಪ ಉಪ್ಪು ಸೇರಿಸುವ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಅರ್ಧ ಗ್ಲಾಸ್ ನೀರು ಹಾಕಬೇಕು ಇದಕ್ಕೆ. ಸೊ ಹೀರೆಕಾಯಿ ಎಲ್ಲ ಬೇಗ ಬೇಯುತ್ತೆ, ಹಾಗಾಗಿ ಮತ್ತೆ ಅದರದೇ ನೀರು ಬಿಟ್ಕೊಳ್ಳೋದ್ರಿಂದ ಹೆಚ್ಚು ನೀರು ಕೂಡ ಅಗತ್ಯ ಇಲ್ಲ. ಅದೊಂದು 2 ನಿಮಿಷ ಬೇಯಬೇಕು. ಲಿಡ್ ಇಡಬೇಕಾ? ಸೊ ನೀವು ಫಸ್ಟ್ ಡೇ ನಿಮ್ಮ ಒಂದು ಏನು ಟೀಚಿಂಗ್ ಪ್ರೊಫೆಷನ್ ಸ್ಟಾರ್ಟ್ ಆದಾಗ ಫಸ್ಟ್ ಡೇ ಹೇಗೆ ಅನ್ನಿಸ್ತು? ಯಾಕಪ್ಪ ಒಂದೇ ಅಂತ ಅನ್ನಿಸ್ತಾ ಅಥವಾ ಹೇಗೆ ಅನ್ನಿಸ್ತು ನಿಮಗೆ? ಇಲ್ಲ ಹಾಗೇನು ಅನ್ನಿಸ್ಲಿಲ್ಲ, ತುಂಬ ಖುಷಿಯಲ್ಲಿದ್ದೆ ನಾನು. ಯಾಕಂದರೆ ನಾನು ಸಣ್ಣದಿಂದ ಸಹ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇತ್ತು, ಇದೇ ಫೀಲ್ಡ್ಗೆ ಬರಬೇಕು ಅಂತ ಇತ್ತು. ಕೆಲವು ಕಾರಣಾಂತರದಿಂದ ನಮಗೆ ಎಜುಕೇಷನ್ ಕಂಪ್ಲೀಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗೆ ಮದುವೆ ಆದಮೇಲೆ ಹಸ್ಬೆಂಡ್ ಹೇಳ್ತಾ ಇದ್ರು, ಓದೋದಾದರೆ ಓದು, ಏನಾದರೂ ಕಲಿ ಅಂತೇಳಿ, ಅರ್ಧಂಬರ್ಧಂ ಯಾಕೆ ಮಾಡೋದು ಅಂತ. ಹಾಗೆ ಮತ್ತೆ ಸ್ವಲ್ಪ ಟೈಮ್ ಇಬ್ಬರು ಮಕ್ಕಳಿದ್ದಾರೆ ನನಗೆ. ಹೌದು, ನಾನು ಅನ್ಕೊಂಡೆ ಮದುವೆ ಆಗಿ ಒಂದು ವರ್ಷ ಆಯ್ತು, 1-2 ವರ್ಷ ಆಯ್ತು. ಒಬ್ಬ 4th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾನೆ, ಒಬ್ಬ 1st ಸ್ಟ್ಯಾಂಡರ್ಡ್ ಇದ್ದಾನೆ. ಓಕೆ ಓಕೆ ಓಕೆ. ಇದಕ್ಕೆ ಈಗ ಇದು ಪೌಡರ್ ಹಾಕುವ. ಮಿಕ್ಸ್ ಮಾಡಬೇಕಾದ್ರು ಇಮಿಡಿಯೇಟ್ ಅಥವಾ ಮಾಡಬೇಕು. ನಾವು ಖಾರದ ಹುಡಿ ಆದ್ರೆ ನಮ್ಮ ಮನೆಯಲ್ಲೇ ನಾವು ಮೆಣಸಿನಕಾಯಿ ಎಲ್ಲ ತಂದು ಮನೆಯಲ್ಲೇ ಕುಟ್ಟಿಸುವಂಥದ್ದು. ಒಣಮೆಣಸಲ್ಲ ಅಲ್ಲೇ ನಿಮ್ಮ ಊರಲ್ಲೆಲ್ಲ ಬೆಳಿತಾರಲ್ಲ, ಊರಿಂದ ಬರುವಾಗೆಲ್ಲ ಇಟ್ಕೊಂಡು ಬರ್ತೀರಾ ಹೇಗೆ? ಊರಿಂದ ಬರುವಾಗ ತಗೊಂಡು ಬರ್ತೇವೆ. ಇದಾಗಿದೆ ಈಗ, ರೆಡಿನಾ? ಹೌದು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿಯನ್ನು ಮೇಲೆ ಹಾಕೋದು. ಜಟ್ಪಟ್ ಅಂತ ನೀವು ಹೇಳಿದಾಗೆ
ತುಂಬಾ ಹೊತ್ತು ಏನಿಲ್ಲ. ನೀವು ಇದನ್ನ ಪುಡಿ ಎಲ್ಲ ಮಾಡಿ ಇಡ್ತೀರಾ ಅಥವಾ ತಕ್ಷಣವೇ ಪುಡಿ ಮಾಡ್ಕೊಳ್ಳುವಂತದ್ದ? ಒಮ್ಮೊಮ್ಮೆ ಮಾಡಿ ಇಡ್ತೇವೆ, ಬೇಗ ಸಹ ಆಗ್ತದೆ. ಹುರಿದು ಇಟ್ಕೊಂಡ್ರೆ ಈಸಿಯಾಗಿ ಮಾಡ್ಕೊಳ್ಬಹುದು. ಇಲ್ಲದಿದ್ರೆ ಹುರಿದು ಪುಡಿ ಮಾಡಿ ಇಟ್ಟರೆ ಸಹ ನಾವು ಮಾಡುವಾಗ ಆಗ್ಬೋದು. ಹೌದು, ಆಯ್ತು. ರೆಡಿ ಅಲ್ಲ? ಆಫ್ ಮಾಡ್ಲಾ? ಸರಿ. ಈಗ ನಮ್ಮದು ಹೀರೆಕಾಯಿ ಪಲ್ಯ ರೆಡಿ ಆಯಿತು. ಬೇಕಿದ್ರೆ ಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಉದುರಿಸ್ಬೋದು. ಥ್ಯಾಂಕ್ ಯು ಸೊ ಮಚ್. ಹೀರೆಕಾಯಿ ಪಲ್ಯ ನಾವು ಕೂಡ ಮಾಡ್ತೀವಿ. ಇದರಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ ವಿಶೇಷ ಇದೆ. ಇದು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಿದಂಥ ಹೀರೆಕಾಯಿ ಪಲ್ಯ ಅಂತಲೂ ಹೇಳ್ಬೋದು ಅಥವಾ ಗ್ರೇವಿಶ್ ಅಂತಲೂ ಹೇಳ್ಬೋದು. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಹೀರೆಕಾಯಿ ಪಲ್ಯ ತಯಾರಿಸುವ ವಿಧಾನ. ಮೊದಲು ಶೇಂಗಾ ಬೀಜವನ್ನು ಹುರಿದಿಟ್ಟುಕೊಳ್ಳಿ. ತಣ್ಣಗಾದ ನಂತರ ತರಿಬಿಕೊಳ್ಳಿ. ಇನ್ನೊಂದೆಡೆ ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಸಣ್ಣಗೆ ಹೆಚ್ಚಿದ ಹೀರೆಕಾಯಿಯನ್ನು ಹುರಿಯಿರಿ. ಹೀರೆಕಾಯಿ ಸ್ವಲ್ಪ ಬೆಂದ ನಂತರ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಬೇಯಿಸಿ. ನೀರು ಆವಿ ಆಗುವಾಗ ಮೇಲಿನಿಂದ ಶೇಂಗಾ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಹೀರೆಕಾಯಿ ಪಲ್ಯ ಸವಿಯಲು ಸಿದ್ಧ. ಬಿಸಿ ಬಿಸಿಯಾದಂಥ ಹೀರೆಕಾಯಿ ಪಲ್ಯ ಏನೋ ತಯಾರಾಯಿತು. ನೆಕ್ಸ್ಟ್ ರೆಸಿಪಿ ಏನು ಅಂತಲೇ ಕೇಳಲಿಲ್ಲ. ಸೊ ಯಾಕೆ ಟೆನ್ಷನ್, ಅವರೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನಾವು ತಗೊಳ್ಳೋಣ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲ, ಕೆಸಿ ಪ್ಯೂರ್ ಕೌಗಿ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಒಂದು ಊಟದ ಟೈಮ್ಗೆ ಆಗುವಂಥ ಹೀರೆಕಾಯಿ ಪಲ್ಯ ತಯಾರಾಗಿದೆ. ಸೊ ನೆಕ್ಸ್ಟ್ ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿಯಾ ಅಥವಾ ಸಂಜೆ ಟೀ ಟೈಮ್ ಸ್ನ್ಯಾಕ ಏನು ಗೊತ್ತಿಲ್ಲ, ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ರೆಸಿಪಿ ನಮಗೆ ಹೇಳ್ಕೊಡ್ತಿದ್ದೀರಿ? ಉತ್ತರ ಕರ್ನಾಟಕ ಸ್ಟೈಲ, ದಕ್ಷಿಣ ಕನ್ನಡದ? ಉತ್ತರ ಕರ್ನಾಟಕದ. ನಿಮ್ಮ ಊರಿದ್ದೆ? ಹೌದು. ಸರಿ, ಹೇಗೆ ಏನು ಮಾಡ್ತಿದ್ದೀರಿ ಫಸ್ಟ್? ಅದರ ಹೆಸರು ಬಂದು ಗಾರ್ಗಿ ಅಂತ ಹೇಳಿ. ಗಾರ್ಗಿ, ಓಕೆ. ಹೌದು. ಅದು ಸಂಜೆ ಶಾಲೆಯಿಂದ ಬಂದಾಗ ಮಕ್ಕಳಿಗೆ ತಿನ್ಲಿಕ್ಕೆಲ್ಲ ಒಳ್ಳೇದಾಗ್ತದೆ. ಏನಿದು ಅದು ಅಂದ್ರೆ ಸ್ವೀಟ್ ಖಾರನ? ಸ್ವೀಟ್, ಹೌದು. ಮಕ್ಕಳಿಗೆ ಪಿಕ್ನಿಕ್ ಏನಾದ್ರೂ ಇದ್ರೆ ಹಾಗೆ ಸಹ ಕೊಂಡೋಗ್ಲಿಕ್ಕೆಲ್ಲ ಒಳ್ಳೇದಾಗ್ತದೆ. ಇದೊಂದು ಸ್ವೀಟ್ ಡಿಶ್ ಅಂದ್ರೆ ಇದು ಹೆಚ್ಚಾಗಿ ಕೆಲವರಿಗೆ ಹೆಸರು ಕೂಡ ಇಡ್ತಾರೆ ಗಾರ್ಗಿ ಅಂತ. ಸೊ ನಾನು ಇದು ಕೇಳಿ ನಂಗೆ ಒಮ್ಮೆಲೆ ಇದಾಯ್ತು, ಸ್ವೀಟ್ ಡಿಶ್. ಓಕೆ, ಸರಿ, ಸ್ಟಾರ್ಟ್ ಮಾಡೋಣ. ಸರಿ ಮೇಡಮ್. ಓಕೆ, ನಮಗೆ ಫಸ್ಟ್ ಈಗ ಮಿಕ್ಸ್ ಮಾಡಬೇಕು ಅದನ್ನೆಲ್ಲ. ಒಂದು ಬೌಲ್ ಮಿಕ್ಸ್ ಮೈದಾ ಹಿಟ್ಟು. ಅದು 1 ಕಪ್ ಮೈದಾ ಹಿಟ್ಟು ತಗೊಂಡ್ರೆ 1 ಕಪ್ ಆಗುವಷ್ಟೇ ಸಕ್ಕರೆ ತಗೊಳ್ಬೇಕು. ಸಮ ಪ್ರಮಾಣ. ಹೌದು, ಸಮ ಪ್ರಮಾಣದಲ್ಲಿ. ಮತ್ತೆ ಸ್ವೀಟ್ ಸ್ವಲ್ಪ ಕಮ್ಮಿ ತಿನ್ನೋರಿದ್ರೆ ಸಕ್ಕರೆಯನ್ನು ಸ್ವಲ್ಪ ಕಮ್ಮಿ ತಗೊಳ್ಬೋದು. ನಾನೀಗ 1 ಬೌಲ್ ಮೈದಾ ಹಿಟ್ಟು ತಗೊಂಡಿದ್ದೇನೆ. ಸಕ್ಕರೆಯನ್ನು ನಾವು ಮಿಕ್ಸಿಗೆ ಹಾಕಬೇಕು. ಸರಿ, ಇದನ್ನು ಹಿಟ್ಟಿಗೆ ಮಿಕ್ಸ್ ಮಾಡೋದು. ಇದಕ್ಕೆ ಸ್ವಲ್ಪ ಎಳ್ಳು ಹುರಿದು ಇಡಬೇಕು. ಇಲ್ಲ, ಹಾಗೆ ತಗೊಂಡ್ರೆ ಆಯ್ತು. ಸ್ವಲ್ಪ ಅಡಿಗೆ ಸೋಡಾ, ಸ್ವಲ್ಪ ಸಾಕು. ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಅಂತ ಹೇಳಿದ್ರೆ ಕೆಸಿ ಅವರ ಪ್ಯೂರ್ ಕೌಗಿ. ಸೊ ಹಾಕ್ಲಾ? ಸ್ವಲ್ಪ ಸಾಕು ಸಾಕು ಸಾಕು. ಒಳ್ಳೆ ಘಮನೂ ಕೊಡುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಡಿಶ್ ಇದು. ತುಪ್ಪದ ಪರಿಮಳ ಬಂದರೆ ಅದೊಂದು ಸ್ವೀಟ್ ಡಿಶ್ಗೆ ಒಂದು ಬೇರೆನೇ ಒಂದು ಟೇಸ್ಟ್ ಅಲ್ವಾ, ಎನ್ಹಾನ್ಸ್ ಆಗುವಂಥದ್ದು. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ತಾ, ತುಂಬ ತೆಳು ಆಗಬಾರ್ದು. ನಾವು ಚಪಾತಿ ಹದಕ್ಕೆ ನಾದ್ಕೊಳ್ಬೇಕು ಇದನ್ನು. ಸ್ವಲ್ಪ ಹಾಕ್ಲಾ? ಹಾಕಿ.
ಅದು ಸಕ್ಕರೆ ಹಾಕಿದ್ದೇವಲ್ಲ, ತುಂಬಾ ನೀರು ಹಾಕಿದ್ರೆ ಮತ್ತೆ ಅದು ಸಕ್ಕರೆ ಕರಗ್ತಾ ಫುಲ್ ನೀರಾಗಿಬಿಡ್ತದೆ. ಹಾಗಾಗಿ ನೀರು ಸ್ವಲ್ಪ ಸ್ವಲ್ಪ ಹಾಕ್ತಾ ಗಟ್ಟಿಯಾಗಿ ನಾದ್ಕೊಳ್ಬೇಕು. ಇದು ಹೇಗೆ ಕಾವಲಿಯಲ್ಲಿ ಕಾಯಿಸುವಂತದ್ದ ಅಥವಾ ಡೀಪ್ ಫ್ರೈ? ಫ್ರೈ ಮಾಡುವಂತದ್ದು ಇದು. ಡೀಪ್ ಫ್ರೈ ಹೌದು. ಕರ್ಜಿಕಾಯಿ ಟೈಪ್ ಅಲ್ಲಿ ಬರುತ್ತಾ? ಹೌದು, ಆ ಟೈಪ್ ಅಲ್ಲಿ ಬರುದಿಲ್ಲ. ಅದು ನಾವು ಸಣ್ಣ ಸಣ್ಣ ಪೀಸ್ ಚಪಾತಿ ತರ ಮಾಡಿ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳೋದು. ಅದು ಈ ಸ್ವೀಟು, ಎಳ್ಳು, ಏಲಕ್ಕಿ ಪೌಡರ್ ಇದೆಲ್ಲ ಇರೋದ್ರಿಂದ ಅದು ಟೇಸ್ಟ್ ಒಳ್ಳೆ ಕೊಡ್ತದೆ. ಹಾಗಾದ್ರೆ ಆಯಿಲ್ ಇಟ್ಕೊಂಡ್ಬಿಡ್ಲಾ? ಆಯ್ತು. ಸೊ ಆಗಲೇ ಹೇಳಿದಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸ್ವಲ್ಪ ಏಲಕ್ಕಿ ಪೌಡರ್, ಇದು ಮಾಡಿ ಅವತ್ತವತ್ತೇ ಮುಗಿಸ್ಬೇಕಾ ಅಥವಾ ಇಟ್ಕೊಳ್ಳುವಂತದ್ದ? ಇದು ಡಬ್ಬದಲ್ಲಿ ಹಾಕಿಡಬಹುದಾ? ಹೀಗೆಲ್ಲ ಇಟ್ಕೊಂಡು ತಿನ್ಬಹುದು. ಓಕೆ, ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಳ್ಬಹುದು. ಈಗ ಇದು ಹಿಟ್ಟು ಕಲಸಿ ಸ್ವಲ್ಪ ಹೊತ್ತು ಇಡಬೇಕಾ? ತಕ್ಷಣವೇ ಆಗವೇ ಮಾಡುವಂಥದ್ದು. ತುಂಬಾ ನಾವು ಕಲಸಿಟ್ರೆ ಸಕ್ಕರೆ ಎಲ್ಲ ಕರಗಿ ನೀರು ಬಿಡ್ಲಿಕ್ಕೆ ಶುರು ಆಗ್ತದೆ. ಪೌಡರ್ ಹಾಕಿದ್ದೇವಲ್ಲ ಹಾಗಾಗಿ ಅದನ್ನ ಆಗವೇ ಕಲಸಿ ಆಗವೇ ಮಾಡುವಂಥದ್ದು. ಚಪಾತಿ ತರ ಮಾಡ್ಲಿಕ್ಕೆ ಉಂಡೆ ತರ ಮಾಡಿ ಇಟ್ಕೊಳ್ಬೇಕು. ನಮಗೆ ಅಷ್ಟು ದೊಡ್ಡ ದೊಡ್ಡ ಉಂಡೆ ಬೇಕಾ? ಸ್ವಲ್ಪ ದಪ್ಪ ಆಗ್ಬೇಕದು. ಹೌದು, ತುಂಬಾ ತೆಳುವು ಲಟ್ಟಿಸ್ಲಿಕ್ಕಿಲ್ಲ. ಮಾಡ್ಬೋದು, ನಮ್ಗೆ ತುಂಬಾ ತೆಳ್ಳಗೆ ಬೇಕಾದ್ರೆ ಮಾಡ್ಬೋದು. ಇದು ಸ್ವಲ್ಪ ದಪ್ಪ ಆದ್ರೆ ತಿನ್ಲಿಕ್ಕೆ ಸ್ಮೂತ್ ಆಗಿರ್ತದೆ. ಹಾಗೆ ಈಗ ಚಪಾತಿಯಾಗಿ ಲಾಟಿಸ್ಬೇಕು. ಇದನ್ನು ಸ್ವಲ್ಪ ಕೆಳಗೆ ಎಣ್ಣೆ ಹಾಕಬೇಕು. ಸೊ ಇದು ನಿಮ್ಮ ಮಕ್ಕಳಿಗೆ ತುಂಬಾ ಇಷ್ಟವಾದ ಡಿಶ್? ಹೇಗೆ? ಹೌದು, ಇಷ್ಟಪಡ್ತಾರೆ ಇದನ್ನು. ಈಗ ಇದನ್ನು ಕಟ್ ಮಾಡಬೇಕು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಬೋದು. ಚಿಕ್ಕದು ಬೇಕಾದ್ರೆ ಚಿಕ್ಕದು, ದೊಡ್ಡ ಪೀಸ್ ಬೇಕಾದ್ರೆ ದೊಡ್ಡದು, ಹೀಗೆ. ಈ ತುಕ್ಕುಡಿ ಅಂತ ನಾವಿಲ್ಲಿ ಮಾಡ್ತೀವಿ ಆ ರೀತಿ? ಹೌದು, ಶಂಕರಪೋಳಿ. ಮಕ್ಕಳ ಹೆಸರು? ದೊಡ್ಡವನದು ಚೇತನ್, ಚಿಕ್ಕವನದು ಹರ್ಷಿತ್. ಇಬ್ರು ಗಂಡು ಮಕ್ಕಳು? ಹೌದು. ಒಳ್ಳೆ ಉಬ್ಬಿ ಬರುತ್ತಲ್ಲ? ಹೌದು. ಇದೊಳ್ಳೆ ಬಿಸ್ಕೆಟ್ ಟೈಪ್ ಅಲ್ಲಿ ಬರುತ್ತಾ? ಹಾಗೆ ಬರ್ತದೆ. ಎಳ್ಳು ಏಲಕ್ಕಿ ಹಾಕಿರೋದ್ರಿಂದ ತಿನ್ಲಿಕ್ಕೆ ಸಹ ಒಳ್ಳೆ ಟೇಸ್ಟ್ ಕೊಡ್ತದೆ. ಲೈಟ್ ಸ್ವೀಟ್ ಆಗಿ ಬರುತ್ತೆ. ಬೇಕಿದ್ರೆ ಒಣ ಕೊಬ್ಬರಿ, ಕಾಯಿ ತುರಿ ಅದನ್ನು ಕೂಡ ಹಾಕ್ಬೋದು. ನಮ್ಗೆ ಮಿಕ್ಸ್ ಮಾಡ್ಕೊಳ್ತೇವಲ್ಲ ನಾವು, ಅದನ್ನ ಪೌಡರ್ ಮಾಡಿ ಹಾಕೊಳ್ಳೋದಾ? ಹೌದು, ಕಾಯಿ ತುರಿದು ಹಾಕಿದ್ರೆ ಆಯ್ತು. ಸೊ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಕಾಯಿಸ್ಬೇಕು. ಇದರ ಹೆಸರೇ ಗಾರ್ಗಿ ಅಥವಾ ನೀವಿಟ್ಟಂತ ಹೆಸರು ಗಾರ್ಗಿ? ಇಲ್ಲ, ಇದರ ಹೆಸರೇ ಗಾರ್ಗಿ. ನಾರ್ತ್ ಇಂಡಿಯನ್ಸ್ ಹೆಚ್ಚಾಗಿ ಗಾರ್ಗಿ ಅಂತ ಹೆಸರಿಡ್ತಾರೆ, ಅದಕ್ಕೆ ನಾನು ಗಾರ್ಗಿ. ಇದನ್ನ ಇನ್ನು ತೆಗಿಬೋದು. ಗಾರ್ಗಿ ರೆಡಿ ಆಗಿದೆ ಮೇಡಮ್. ಸೊ ಬಿಸಿ ಬಿಸಿ ಗಾರ್ಗಿ, ಬಟ್ ತಣ್ಣಗಾದ್ಮೇಲೆ ತಿನ್ಬೇಕು. ಹೌದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಲೈಟಾಗಿ ಮನೆಯಲ್ಲೇ ಇಂಥ ಕುರುಕುಲು ತಿಂಡಿಗಳನ್ನು ಮಾಡ್ಬೋದು. ಅದರಲ್ಲೂ ಕೂಡ ಇದು ಲೈಟ್ ಸ್ವೀಟಾಗಿ, ಹೆಚ್ಚಾಗಿ ಇದನ್ನು ನೋಡ್ತಾ ಇದ್ದರೆ ಬೇಕ್ರಿಯಲ್ಲಿ ಎಲ್ಲ ಸಿಗುವಂಥ ಒಂದು ಲೈಟ್ ಸ್ನ್ಯಾಕ್ ಥರ ಕಾಣ್ತಾ ಇದೆ. ಸೊ ಗಾರ್ಗಿ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಗಾರ್ಗಿ ತಯಾರಿಸುವ ವಿಧಾನ: ಮೊದಲು 1 ಕಪ್ ಮೈದಾ ಹಿಟ್ಟಿಗೆ 1 ಕಪ್ ಸಕ್ಕರೆ ಪುಡಿ, 2 ಚಮಚದಷ್ಟು ಎಳ್ಳು, 1/4 ಚಮಚ ಅಡುಗೆ ಸೋಡಾ ಪುಡಿ, 2 ಚಮಚದಷ್ಟು ತುಪ್ಪ ಹಾಕಿ ಬೆರೆಸಿಕೊಳ್ಳಿ. ಸ್ವಲ್ಪ ಏಲಕ್ಕಿ ಪುಡಿ ನೀರು ಸೇರಿಸುತ್ತಾ ನಾದಿಕೊಳ್ಳಿ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ. ಆನಂತರ ದಪ್ಪನೆ ಲಟ್ಟಿಸಿ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ಗಾರ್ಗಿ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮೇಡಮ್, ಸೊ ಫಸ್ಟ್ ಸ್ವೀಟ್ ಐ ಗೆಸ್ ಇದನ್ನು ಟೇಸ್ಟ್ ನೋಡೋಣ. ಖಾರ ತಗೊಳ್ಳಿ.
ಸೊ ಉತ್ತರ ಕರ್ನಾಟಕ ಸ್ಟೈಲ್ ಹೀರೆಕಾಯಿ ಪಲ್ಯ. ಒಳ್ಳೆಯದಾಗಿದೆ. ಏನು ಹೆಚ್ಚು ಇಂಗ್ರೀಡಿಯೆಂಟ್ ಇಲ್ಲ, ಸಿಂಪಲ್ ಇಂಗ್ರೀಡಿಯೆಂಟ್, ಬಟ್ ಟೇಸ್ಟ್ ಒಳ್ಳೆ ಕೊಡ್ತಾ ಇದೆ. ಸೂಪರ್. ಆ್ಯಕ್ಚುಲಿ ಇದು ಅನ್ನಕ್ಕೆ ಸೈಡ್ ಪಲ್ಯ ಥರ ತಿನ್ಬೋದು ಅಷ್ಟೇ, ಅಥವಾ ಚಪಾತಿ ಪೂರಿಗೂ ಆಗುತ್ತೆ. ಚಪಾತಿ ಪೂರಿ ದೋಸೆಗೆ ಕೂಡ ಆಗ್ತದೆ. ಸ್ವಲ್ಪ ಇನ್ನೂ ಸ್ವಲ್ಪ ನಾವು ಗಸಿ ಮಾಡಿದರೆ ಒಳ್ಳೇದಾಗ್ತದೆ. ಬಟ್ ಚೆನ್ನಾಗಿದೆ ಈ ಥರನೇ. ಸೊ ಇದು ನೋಡೋಣ, ಗಾರ್ಗಿ ತೊಳಿ. ಗಟ್ಟಿ ಬಂದಿದೆ. ಹೌದು, ಒಳ್ಳೇದಾಗ್ತದೆ ಮಕ್ಕಳಿಗೆ ತಿನ್ನಲಿಕ್ಕೆ. ನೈಸ್. ಲೈಟಾಗಿ ನೀವು ಹಾಗೇ ಒಂದು ಪ್ಲೇಟಲ್ಲಿ ಹಾಕಿ ತಂದಿಟ್ರೆ ಒಂದಾದ್ಮೇಲೆ ಒಂದು ತಿಂತಾ ಇರ್ಬೋದು. ಲೈಟ್ ಸ್ವೀಟ್ ತುಂಬ ಚೆನ್ನಾಗಿದೆ. ಡಬ್ಬದಲ್ಲಿ ಹಾಕಿ ಇಡೋದಕ್ಕೆ, ಯಾರಾದರೂ ಗೆಸ್ಟ್ ಬಂದರೆ ಇಮಿಡಿಯೇಟ್ ಆಗಿ ಸ್ವಲ್ಪ ತೆಗೆದು ಹಾಕ್ಕೊಳ್ಳೋದಕ್ಕೂ ಚೆನ್ನಾಗಿದೆ. ನಾವೀಗ ಅಂಗಡಿಯಲ್ಲಿ ಯಾವ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತಾರೆ ಗೊತ್ತಿರುವುದಿಲ್ಲ, ಎಷ್ಟು ಸಲ ಫ್ರೈ ಮಾಡಿರ್ತಾರೆ. ಇದೆಲ್ಲ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಸಹ ಒಳ್ಳೇದಾಗಿರ್ತದೆ ಅಲ್ವಾ. ಸಿಂಪಲ್ ಆಗಿ ಖರ್ಚು ಕೂಡ ಕಮ್ಮಿ. ಹೌದು, ಖರ್ಚು ವೆಚ್ಚ ಕೂಡ ಹೌದು ಅಲ್ವಾ. ಸೊ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಎರಡು ಕೂಡ ನಿಮ್ಮ ಉತ್ತರ ಕರ್ನಾಟಕ ಸ್ಟೈಲಿಯ ರೆಸಿಪಿ ನಮಗೆ ಬಂದು ಹೇಳ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಹೇಗೆ ಅನ್ನಿಸ್ತು ನಮ್ಮ ಕಿಚನಲ್ಲಿ? ತುಂಬ ಖುಷಿ ಆಯಿತು. ಸೊ ನೆಕ್ಸ್ಟ್ ಟೈಮ್ ಬರುವಾಗ ಉತ್ತರ ಕರ್ನಾಟಕದ, ದಕ್ಷಿಣ ಕನ್ನಡದ ಎಲ್ಲಿದ್ದು ರೆಸಿಪಿ ಹೇಳ್ಕೊಡ್ತೀರಿ? ಇಲ್ಲಿದು ಸಹ ಹೇಳ್ಕೊಡ್ತೇನೆ. ಓಕೆ. ಸೊ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ. ಸೊ ಭದ್ರಾವತಿಯಲ್ಲೇ ಆದಂಥ ಈ ಒಂದು ಕುಚಲಕ್ಕಿ, ಇದ್ರದ್ದು ಕೂಡ ಟೇಸ್ಟ್ ನೋಡಿ. ಬಹುಶಃ ನೀವು ಕುಚಲಕ್ಕಿ ತಿಂತೀರಿ ಅಂತ ಅಲ್ಲ? ಎಸ್, ಟ್ರೈ ಮಾಡಿ ನೋಡಿ. ಹಾಗೆಯೇ ನಾನಾ ಮಸಾಲರವರ ಡಿಫ್ರೆಂಟ್ ಮಸಾಲಾಸ್ ಇದೆ. ಇದರಲ್ಲೂ ಕೂಡ ಏನಾದರೂ ಡಿಫ್ರೆಂಟ್ ರೆಸಿಪಿ ಮಾಡೋದಕ್ಕೆ ಸಾಧ್ಯವಾ? ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಉತ್ತರ ಕರ್ನಾಟಕ ಸ್ಟೈಲ್ 2 ಡಿಫ್ರೆಂಟ್ ರೆಸಿಪಿಯನ್ನು ಕಲ್ತ್ಕೊಂಡ್ರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.